ಸಮುದ್ರ, ಸರೋವರ, ಕೊಳ ಮತ್ತಿತರ ಜಲಸಮೂಹದ ನಡುವೆ ಅಪಾಯಕ್ಕೆ ಸಿಲುಕುವ ಜನರಿಗೆ ರಕ್ಷಣೆ ಒದಗಿಸುವ ಉದ್ದೇಶದಿಂದ ಬೆಂಗಳೂರು ಮೂಲದ ಸಿಟಿ ಕಂಟ್ರೋಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ರೋಬೋ ಕೋಸ್ಟಲ್ ಅಬ್ಸರ್ವರ್ ಮತ್ತು ರೋಬೋ ಲೈಫ್ ಸೇವರ್ ತಂತ್ರಜ್ಞಾನದ ಪ್ರಾತ್ಯಕ್ಷಿಕ ನಗರದ ಸುಲ್ತಾನ್ ಬತ್ತೇರಿಯಲ್ಲಿ ಮಂಗಳವಾರ ನಡೆಯಿತು. ಸುಲ್ತಾನ್ ಬತ್ತೇರಿ ಪಲ್ಗುಣಿ ನದಿಯಲ್ಲಿ ಮುಳುಗುತ್ತಿದ್ದ ಯುವಕನನ್ನ ರಿಮೋಟ್ ನಿರ್ದೇಶನ ಪಾಲಿಸುವ ಯಂತ್ರ ಅಳವಡಿಸಿ ಟ್ಯೂಬ್ ರಕ್ಷಿಸುವ ಮಾದರಿ ತೋರಿಸಲಾಯಿತು. ಯುವಕ ನೀರಿನ ನಡುವೆ ಸಹಾಯಕ್ಕಾಗಿ ಬೊಬ್ಬಿಡುವ ಸಂದರ್ಭ ಜೀವರಕ್ಷಕರ ತಂಡದ ನಿರ್ದೇಶನದಂತೆ ಯಂತ್ರವನ್ನ ನೀರಿಗೆ ಇಳಿಸಲಾಗುತ್ತದೆ. ದಡದಲ್ಲಿದ್ದ ನಿರ್ದೇಶಕನ ಕೈಯಲ್ಲಿದ್ದ ರಿಮೋಟ್ ಕಂಟ್ರೋಲರ್ ನಿರ್ದೇಶನದಂತೆ ನೀರಿನಲ್ಲಿ ಸಹಾಯಕ್ಕೆ ಕೋರುತ್ತಿದ್ದ ವ್ಯಕ್ತಿಯ ಬಳಿಗೆ ಯಂತ್ರ ಜೋಡಿಸಿದ ಟ್ಯೂಬ್ ಚಲಿಸುತ್ತದೆ. ಯುವಕ ಟ್ಯೂಬ್ ಒಳಗೆ ತೂರಿಕೊಳ್ಳುತ್ತಾನೆ. ಬಳಿಕ ರಿಮೋಟ್ ಕಂಟ್ರೋಲ್ ಸೂಚನೆಯಂತೆ ವ್ಯಕ್ತಿ ತೂರಿಕೊಂಡಿದ್ದ ಟ್ಯೂಬ್ ದಡದತ್ತ ಚಲಿಸುತ್ತದೆ. ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ರೋಬೋ ಕೋಸ್ಟಲ್ ಅಬ್ಸರ್ವರ್ ಅಂತ. ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಚೆನ್ನೈ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಬಾಡಿ ಇದನ್ನ ಡೆವಲಪ್ ಮಾಡಿರೋದು. ನಾವು ಸಿಟಿ ಕಂಟ್ರೋಲ್ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಬ್ಯಾಂಗ್ಳೂರ್ ಬೇಸ್ಡ್. ಇದನ್ನ ಈ ಟೆಕ್ನಾಲಜಿನ NRDC ಮೂಲಕ ತಗೊಂಡಿದ್ದೀವಿ ಇದನ್ನ ಕಮರ್ಷಿಯಲೈಸ್ ಮಾಡೋದಕ್ಕೆ. ಮೇನ್ ಪರ್ಪಸ್ ಬಂದ್ಬಿಟ್ಟು ಇದಕ್ಕೆ ಕೋಸ್ಟಲ್ ವಾಟರ್ ಪ್ಯಾರಾಮೀಟರ್ಸ್ನ ಮಾನಿಟರ್ ಮಾಡೋದಕ್ಕೆ ಹಾಗೂ ಕೋಸ್ಟಲ್ ಸರ್ವೇಲೆನ್ಸ್ಗೆ. ಈ ಪ್ಯಾರಾಮೀಟರ್ಸ್ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್, ಸ್ಯಾಲಿನಿಟಿ, ಟೆಂಪರೇಚರ್ ಏನಿರುತ್ತೆ ಅಂತ ಇದು ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದೇ ಪ್ರಾಡಕ್ಟ್ನ ಲೈಫ್ ಸೇವಿಂಗ್ ಅಪ್ಲಿಕೇಶನ್ಗೂ ಯೂಸ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಅದರ ಮೇಲೆ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮು ನಾವು ಟೆಕ್ನಾಲಜಿ ತೊಗೊಂಡ್ಮೇಲೆ ಫಸ್ಟ್ ಟೈಮು ಇಂಡಿಯಾಲಿ ಮ್ಯಾಂಗ್ಳೂರಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಕ್ತು ಜಿಲ್ಲಾಡಳಿತದಿಂದ. ಪ್ರಾಡಕ್ಟ್ನ ಈ ಲೈಫ್ ಸೇವಿಂಗ್ ಅಪ್ಲಿಕೇಶನ್ಗೆ ರೆಸ್ಕ್ಯೂಯರ್ಗೆ ಅಸಿಸ್ಟ್ ಮಾಡೋಕ್ಕೆ ಅಂತ ಮಾಡಿರೋದು. ಅದು ಮುಂದಿನ ದಿನಗಳಲ್ಲಿ ಆಫ್ಟರ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಏನಂದರೆ ಇದು ಲೈಫ್ ರಿಂಗ್ ಬಾಯ್ ಇದೆ, ಅದು ಸ್ಟ್ಯಾಂಡರ್ಡ್ ಅವೈಲಬಲ್ ಇನ್ ಮಾರ್ಕೆಟು. ಅದಕ್ಕೆ ನಾವು ಸೆಲ್ಫ್ ಪ್ರೊಪೆಲ್ಡ್ ಥ್ರಸ್ಟರ್ಸ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಈ ಸಂದರ್ಭ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು, ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು.